ಉಚ್ಚಿಲ ಕಡಲ್ಕೊರೆತ ಪ್ರದೇಶಕ್ಕೆ ಶಾಸಕರು ಶ್ರೀ ಯುಟಿ ಖಾದರ್ ಸೋಮವಾರ ಭೇಟಿ ಕೊರಿಯರು. ಈ ಹೊರತು ಪಾತೆರ್ನ ಶಾಸಕರು ಶ್ರೀ ಯುಟಿ ಖಾದರ್ ಉಚ್ಚಿಲ ಪ್ರದೇಶಡು ವಿಪರೀತವಾದ ಕಡಲ್ಕೊರೆತ ಆದಿತ್ತದು ಕರಿನ 2 ವರ್ಷಡು ಕೋಟೆಪುರ ಕೋಡಿ ಮೊಗವೀರಪಟ್ನ ಸುಭಾಷ್ ನಗರಡು ತಡೆಗೋಡೆ ಕಾಮಗಾರಿ ಪೂರ್ತಿ ಆದಿತ್ತುಂಡು. ಕರಿನ ವರ್ಷ ಕೈಕೋ ಕಿಲ್ರಿಯ ನಗರ ಸೋಮೇಶ್ವರ ಪೆರಿಬೈಲ್ ಉಚ್ಚಿಲ ಪ್ರದೇಶಗೆ ಅನುದಾನ ಬಿಡುಗಡೆ ಆದಿತ್ತುಂಡು. ಆಂಡ 2 ತಿಂಗೋಲ್ ಬೇಲೆ ಮಲ್ಪಂದೆ ಬಾಕಿ ಆದಿತ್ತಿ ನಿರ್ದಾತ್ರ ಮಾತಾ ಕಡೆಟ್ಲ ಸಮರ್ಪಕವಾದ ಕಾಮಗಾರಿ ಪೂರ್ತಿ ಆದಿಚ್ಚಾಂಡು. ಈ ಸರ್ತಿಲ ಬರ್ಸ ಗಾಳಿಗೆ ಮೂಲು ಕಡಲ್ ಕೊರೆತ ಉಂಟಾದಿದ್ದು ಈ ಪರಿಸರದ ಪ್ರಮುಖರು ಜನಕಲು ಮನವಿನ ಕೊಡ್ತಿದ್ದೇರು. ಇಡೆಗು ಇಂಚಗು ಅಧಿಕಾರಿನ ಲೆಫ್ಟಾದ ವಿವರನ್ನು ಜಿಲ್ಲಾಧಿಕಾರಿಗೆ ಸಲ್ಲಿಸಾದು ಉಸ್ತುವಾರಿ ಸಚಿವರನ್ನು ಭೇಟಿ ಮಲ್ತದು ಕೂಡಲೇ ಬೇಲೆ ಸುರು ಮಲ್ಪೊಂದು ಮನವಿ ಮಲ್ತದಿದ್ದೆ. ಆರು ಸಕಾರಾತ್ಮಕವಾದ ಸ್ಪಂದಿಸಾದು ಕಾಮಗಾರಿ ಸುರುಮಲ್ಪನ ಬಗೆಟ್ ಮೀಟಿಂಗ್ ಲೆಫ್ಟ್ ಆದಿದ್ದೇರು. ಇತ್ತೆ ಆಜಿ ಕಡೆಟ್ ಅಪಾಯಕಾರಿ ಪರಿಸ್ಥಿತಿ ಉಂಡು, ಕೆಲವು ಇಲ್ಲಲು ಅಪಾಯಡುಂಡು. ಇದೇನು ಇಲಾಖೆಗೆ ತೆರಿಪಾದ ಓಲು ಅಪಾಯಕಾರಿ ಇಲ್ಲುಲುಂಡ ಅವಲವಲು ಕೂಡಲೇ ಕಾಮಗಾರಿ ಸುರು ಮಲ್ಪೊಡು. ಕಾಮಗಾರಿ ಆಮಗತಿಯಾಯರ ಕಾರಣ ದಿಂಜ ಉಪ್ಪು ಆಂಡ ಅವೇನು ಪೂರ ಬರಿಕದೇದು ತುರ್ತು ಕಾಮಗಾರಿ ಆವಡು ಪಂಡದ ಶ್ರೀ ಯುಟಿ ಖಾದರ್ ತೆರಿಪಾಯರು. ಸಂದರ್ಭದಲ್ಲಿ ಘೋಷವಿತ್ತು ವಿಪರೀತವಾದ ಕಡಲ್ಕೊರೆತ ಈ ಒಂದು ಪ್ರದೇಶದಲ್ಲಿ ಆಗುತ್ತಿದ್ದು, ಕಳೆದ 2 ವರ್ಷದಲ್ಲಿ ನಾವು ಕೋಟೆಪುರ ಕೋಡಿ ಮೊಗವೀರಪಟ್ಟಣ ಸುಭಾಷ್ ನಗರ ಈ ಪ್ರದೇಶ ಇವತ್ತು ತಡೆಗಟ್ಟುವಂಥ ಕೆಲಸಕ್ಕೆ ಕಾಮ ಪೂರ್ತಿಗೊಂಡಿತ್ತು. ಈ ವರ್ಷ ಕಳೆದ ವರ್ಷ ನಾವು ಕೈಕೋ ನಗರ ಹಾಗೆ ನಮ್ಮ ಸೋಮೇಶ್ವರ ಪೆರಿಬೈಲ್ ಉಚ್ಚಿಲ ಈ ಪ್ರದೇಶ ಕೂಡ ಅನುದಾನ ಬಿಡುಗಡೆ ಆಗಿತ್ತು. ಅದೇ ಕೆಲವು ಕೆಲಸಗಳು ಇವತ್ತು 2 ತಿಂಗಳಿಲ್ಲದ ಕಾರಣ ಬಾಕಿಯಾದ ಕಾರಣ ಎಲ್ಲ ಕಡೆ ಸಮರ್ಪಕವಿನ್ನೂ ಕೂಡ ಪೂರ್ತಿಗೊಂಡಿಲ್ಲ. ಈ ಸಂದರ್ಭದಲ್ಲಿ ಮಳೆ ಮತ್ತು ಗಾಳಿಗೆ ಮತ್ತೆ ಈ ಒಂದು ಸೋಮೇಶ್ವರ ಉಚ್ಚಿಲ ಪ್ರದೇಶದಲ್ಲಿ ಇವತ್ತು ಕಡಲು ಕೊರತೆ ಇವತ್ತು ಉಂಟಾಗಿದ್ದುಕೊಂಡು ಈ ಒಂದು ಸಂಬಂಧಪಟ್ಟಾಗೆ ಗೋವಿ ಸಮಾಜ ಅಧ್ಯಕ್ಷರಾದ ಚಿದಾನಂದ ಅವರು, ಅದೇ ರೀತಿ ಇರಾದ ಪ್ರಕಾಶ್ ಅವರು, ನಮ್ಮ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷ ಖಾದರ್ ಅವರು, ಗಣೇಶ್ ಶೆಟ್ಟಿ ಅವರು, ಬಶೀರ್ ಅವರು, ಅದೇ ರೀತಿ ಕಿಶೋರ್ ಚಾಂದರ್ ಅವರು, ಅಬ್ದುಲ್ಲಾ ಹರೀಶ್, ಇನ್ನಿತರ ನಮ್ಮ ಸಲಾಂ ಅವರು,
ಶಕ್ತಿ ಸುರೇಶಣ್ಣ ಮತ್ತು ನಮ್ಮ ಚಂದ್ರ ಈ ಪ್ರದೇಶದ ಬಹುತೇಕ ಜನರು ಆ ಮನವಿಯನ್ನು ಕೊಟ್ಟಿದ್ದರು. ಮೊನ್ನೆ ಈ ಬಗ್ಗೆ ನಾನು ಅಧಿಕಾರಿ ಕರೆಸಿ ವಿವರವನ್ನು ಜಿಲ್ಲಾಧಿಕಾರಿ ಸಲ್ಲಿಸಿ ತದನಂತರ ಉಸ್ತುವಾರಿ ಸಚಿವರನ್ನು ಕೂಡ ಭೇಟಿ ಮಾಡಿ ತಕ್ಷಣ ಇಲ್ಲಿ ಕೆಲಸ ಪ್ರಾರಂಭ ಮಾಡಬೇಕೆಂದು ಕೂಡ ಮೊನ್ನೆ ಬೆಂಗಳೂರಲ್ಲಿ ಹೋಗಿ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದೆ. ಸಕಾರಾತ್ಮಕ ಸ್ಪಂದಿಸಿ ಅದನ್ನು ಕಂಪ್ಲೀಟ್ ಮಾಡ್ತೀನಿ ಹೇಳಿ ನಿನ್ನ ಮೀಟಿಂಗನ್ನು ಕೂಡ ಕರೆದಿದ್ದಾರೆ. ಇವತ್ತು ಬಹುಶಃ ನಾವು ನೋಡೋ ಸಂದರ್ಭದಲ್ಲಿ 6 ಕಡೆ ವಿಪರೀತವಾಗಿ ಇವತ್ತು ಇದೆ. ಭಾಳಷ್ಟು ಒಂದು ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಕೆಲವು ಮನೆಗಳು ಕೂಡ ಇವತ್ತು ಇರುವಂಥದ್ದು. ಆದ ಕಾರಣ ನಮ್ಮ ಇಲಾಖೆಗೆ ಇವತ್ತು ನಾವು ಹೇಳಿದ್ದೇವೆ, ತಕ್ಷಣ ಎಲ್ಲಿ ಅಪಾಯಕಾರಿಯಾದ ಕೆಲವು ಮನೆಗಳಿದೆ ಅಲ್ಲಿ ತಕ್ಷಣ ನಮ್ಮ ಕೆಲಸವನ್ನು ಪ್ರಾರಂಭಿಸಬೇಕು. ಮತ್ತು ಈ ಒಂದು ಭಾಗ ರಸ್ತೆ ಇವತ್ತು ಕಟ್ಟಾಗುವಂಥ ಪರಿಸ್ಥಿತಿ ಇವತ್ತು ನಿಂತಿದೆ. ಇದನ್ನು ಕೂಡ ಇವತ್ತು ಮೊದಲ ಹಂತದಲ್ಲಿ ತೆಕ್ಕೊಂಡು ಒಂದು ಯುದ್ಧೋಪಾದಿ ಸಮಯದಲ್ಲಿ ಇದನ್ನು ಕೆಲಸ ಇವತ್ತು ಮಾಡಬೇಕಾಗ್ತದೆ. ಮತ್ತು ಎಮರ್ಜೆನ್ಸಿ ಕೆಲಸಕ್ಕೆ ನಮಗೆ ಯಾವುದೇ ಕಾರಣಗಳು ಬೇಡ ಅಂತ ನಾನು ಹೇಳಿದ್ದೇವೆ. ಕಾರಣಗಳು ಕೆಲಸ ಸ್ಲೋ ಆಗಲಿಕ್ಕೆ ಭಾಳಷ್ಟು ಇರ್ಬೋದು, ಟೆಕ್ನಿಕಲ್ ಕಾರಣಗಳು. ಅದು ತುರ್ತು ಅಗತ್ಯತೆಗೆ ಅದನ್ನೆಲ್ಲ ಬದಿಗಿಟ್ಟು ಕೆಲಸ ಆಗಬೇಕು. ಅದು ಸರ್ಕಾರ ಇಷ್ಟು ವರ್ಷ ಮಾಡಿದೆ. ಈ ವರ್ಷ ಕೂಡ ಕೆಲಸ ಮಾಡಿ ನಮ್ಮ ಸಂರಕ್ಷಣಾ ಕೆಲಸವನ್ನು ಮಾಡಿದ ತಕ್ಷಣ ಇಲ್ಲಿರುವಂಥ ಶಾಶ್ವತ ಕೆಲಸ ಏನಿದೆ 120 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈ ಸಂಬಂಧಪಟ್ಟಾಗೆ ಈ ಪ್ರದೇಶ ಸಮಾಜದ ಅಧ್ಯಕ್ಷರು, ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಊರ ಕರೆಸಿಕೊಂಡು ಮೀಟಿಂಗ್ ಮಾಡಿ ಯಾವ ರೀತಿಯ ಕೆಲಸ ಆಗ್ತದೆ, ಎಷ್ಟು ಆಗಿದೆ, ಇನ್ನೆಷ್ಟು ಆಗಬೇಕು, ಯಾವ ಸಮಯ ಮುಗಿಸ್ತದೆ ಅಂದಮೇಲೆ ಸಮಯಕ್ಕೆ ಅನುಗುಣ ಮುಗಿಸ್ಲಿಕ್ಕೆಲ್ಲ ಪ್ರಯತ್ನ ಮಾಡ್ತೇವೆ. ಮತ್ತು ನಾನು ಬೇರೆ ಪ್ರದೇಶದ ಜನ ಎಲ್ಲಿಗೆ ಬರ್ತಾರೆ ಊರಿನವರ ಬೇಡಿಕೆ ಅಂತ ಹೇಳಿದರೆ, ಬೇರೆ ಊರವರಿಗೆ ಬಂದಾಗ ಇಲ್ಲಿ ಪರಿಸ್ಥಿತಿ ಅಂತ ಗೊತ್ತಿರೋದಿಲ್ಲ. ಕೆಲವು ಇದನ್ನು ನೋಡಲಿಕ್ಕೆ ಬರ್ತಾರೆ, ಕೆಲವು ಸೆಲ್ಫೀಸ್ ಆಗಲಿಕ್ಕೆ ಬರ್ತಾರೆ, ಜೊತೆ ಮಕ್ಕಳಿಗೆ ಬರ್ತಾರೆ. ಅಪಾಯಕಾರಿದ ಕಾರಣ ಈ ಪ್ರದೇಶಕ್ಕೆ ಸದ್ಯ ಕಡಿಮೆ ಆಗೋ ತನಕ ಯಾರು ಕೂಡ ಇಲ್ಲಿ ಪ್ರವಾಸಕ್ಕಂತ ಯಾರು ಕೂಡ ಬರೋದು ಬೇಡ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಬೋವಿ ಸಮಾಜದ ಅಧ್ಯಕ್ಷರು ಶ್ರೀ ಚಿದಾನಂದ್, ಪ್ರಕಾಶ್, ಅಬ್ದುಲ್ ಖಾದರ್, ಗಣೇಶ್ ಶೆಟ್ಟಿ, ಬಶೀರ್ ಕೊಳಂಗೆರೆ, ಹಾರಿಶ್ ಉಚ್ಚಿಲ್, ಅಬ್ದುಲ್ಲಾ, ಸಲಾಂ, ಸುರೇಶ್ ಭಟ್ನಗರ, ರಾಜಿ ಕುಳ್ಳಾಲ್ ಈ ಪೊರ್ತೋಟುಗೆ ತೆರರು.